ಮಂಗಳೂರು ಸ್ಟೇಟ್ ಬ್ಯಾಂಕ್ನಿಂದ ಕಾರ್ಸಿ ಟಾಳಕ್ಕೆ ಕುದ್ರೋಳಿ ಮಾರ್ಗವಾಗಿ ಉರ್ವ ಸ್ಟೋರಿಗೆ ಸಂಚರಿಸುವ ಬಸ್ಸಿನ ನಿರ್ವಾಹಕರಿಗೆ ಮಹಿಮಾ ಬಸ್ಸಿನ ಮಾಲಕರಾದ ಮ್ಯಾಕ್ಸ್ವೆಲ್ ದಿನನಿತ್ಯ ಇತರ ಬಸ್ಸಿನ ನಿರ್ವಾಹಕರಿಗೆ ಬಸ್ ಟೈಮಿಂಗ್ ವಿಚಾರಕ್ಕೆ ಸಂಬಂಧಿಸಿ ಕಿರುಕುಳ ನೀಡ್ತಾ ಇದ್ದು ಗೂಂಡರಂತೆ ವರ್ತಿಸ್ತಾ ಇದ್ದು ಹಲ್ಲೆ ನಡೆಸುವುದು ಕೆಟ್ಟ ಪದಗಳನ್ನು ಬಳಸಿ ಬೈಯುವುದು ಇದರಿಂದ ರೊಚ್ಚಿಗೆದ್ದಂತಹ ಇತರರ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರು ಇಂದು ಬಸ್ ಅನ್ನು ರಸ್ತೆಗೆ ಇಳಿಸದೆ ಬರ್ಕೆ ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಆತನಿಂದ ಯಾವ ರೀತಿಯ ತೊಂದರೆ ಆಗಬಾರದು ಎಂಬುದನ್ನು ಬೇಡಿಕೆ ಇಟ್ಟು ಠಾಣೆ ಎದುರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಚಾಲಕರು ಮತ್ತು ನಿರ್ವಾಹಕರು ಜಮಾಯಿಸಿದ್ದು ಈ ಪ್ರತಿಭಟನೆಗೆ ಕರಾವಳಿ ಶ್ರಮಿಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಇದು ನಮ್ಮ ಕಾಶಿಟ್ ಲೈನ್ನ ನಮ್ಮ ಇಲ್ಲಿ ಬಸ್ಸಿನ ಖಾಸಗಿ ಬಸ್ ಚಾಲಕರ ಮೇಲೆ ದಿನನಿತ್ಯ ಒಂದು ಬಸ್ಸಿನ ಮಾಲಕನಿಂದ ಮ್ಯಾಕ್ಸ್ವೆಲ್ ಎಂಬ ಮಹಿಮಾ ಬಸ್ಸಿನ ಮಾಲಕ ಮ್ಯಾಕ್ಸ್ವೆಲ್ ಎಂಬ ದನಿಯಿಂದ ದಿನಂತರ ನಮ್ಮ ಬಸ್ ಸಿಬ್ಬಂದಿಗೆ ಕಿರುಕುಳ ನೀಡುತ್ತಿದ್ದಾನೆ. ಬಸ್ಸನ್ನು ಟೈಮಿಂಗ್ಗೆ ಕರೆಕ್ಟಾಗಿ ಓಡಿಸುವುದಿಲ್ಲ. ಅವನ ಬಸ್ಸಿನಲ್ಲಿ ಗೂಂಡರನ್ನು ಕುತ್ಕೊಳಿಸಿ ನಮ್ಮ ಹಿರಿಯರಂತ ನೋಡದೆ ನಮ್ಮ 45 ವರ್ಷದಿಂದ 50-60 ವರ್ಷದ ಸಿಬ್ಬಂದಿ ಇದ್ದಾರೆ, ಅವರಿಗೆ ಹಲ್ಲೆ ಮಾಡಿ ಮುಂದಾಗಿ ಅವರ ಮೇಲೆ ಪುನಃ ಕಂಪ್ಲೇಂಟ್ ಅವನೇ ಕೊಟ್ಟು ಆದ್ದರಿಂದ ನಾವೆಲ್ಲ ಬಸ್ಸನ್ನೇ ಈ ರೂಟಿನ ಬಸ್ಸನ್ನೆಲ್ಲ ನಿಲ್ಲಿಸಿ ಅವನ ವಿರುದ್ಧ ಈ ಬರ್ಕೆ ಸ್ಟೇಷನ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಧರಣಿ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಈ ರೀತಿ ಬಸ್ಸನ್ನು ನಿಲ್ಲಿಸಿದಿರಿ, ಪಬ್ಲಿಕ್ ಉಪದ್ರ ಆಗುದಿಲ್ಲ ನಿಮ್ಮ ಬಸ್? ಆದರೆ ನಾವು ಸಹ ಮಾಡೋದು ಪಬ್ಲಿಕ್ಗೋಸ್ಕರ. ಯಾಕೆಂದರೆ ನಮ್ಮ ಸಿಬ್ಬಂದಿಗಳು ದಿನನಿತ್ಯ ನಮ್ಮದು ಇಲ್ಲಿ ನಮ್ಮ ಬಸ್ ಸಿಬ್ಬಂದಿಯ ವಿರುದ್ಧ ದಿನನಿತ್ಯ ಫೋನಿನ ಕಾರ್ಯಕ್ರಮ, ಬಸ್ ಸಿಬ್ಬಂದಿ ವಿರುದ್ಧ ಕಿರಿಕಿರಿ ಫೋನಿನ ಕಾರ್ಯಕ್ರಮ, ಸಾರ್ವಜನಿಕರಿಗೆ ತುಂಬ ಸಮಸ್ಯೆಗಳೆಲ್ಲ ಬರ್ತಾ ಉಂಟು. ಆದ್ದರಿಂದ ಒಂದೇ ಇದರಲ್ಲಿ ಇದೆಲ್ಲ ಕ್ಲಿಯರ್ ಆಗಬೇಕು, ಇಲ್ಲಿ ಬಸ್ನ ಟೈಮಿಂಗ್ ಕರೆಕ್ಟ್ ಆಗಬೇಕು ಅಂತ ನಾವು ಅದಕ್ಕೋಸ್ಕರ ಮಾಡೋದು. ನಾವು ಪೊಲೀಸ್ನವರಿಂದ ಒಂದೇ ನಮಗೆ ನ್ಯಾಯ ಬೇಕು. ಆ ಬಸ್ ಮಾಲಕನ ವಿರುದ್ಧ ಕ್ರಮ ತಗೊಂಡು ನಮ್ಮ ಈ ರೂಟಿನ ಬಸ್ ಸಿಬ್ಬಂದಿನವರಿಗೆ ಒಳ್ಳೆ ರೀತಿಯ ಅಂದರೆ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ನಾವು ಸೇವೆಯನ್ನು ಒದಗಿಸಿಕೊಡಬೇಕು ಎಂದು ನಮ್ಮದು ಇಚ್ಛೆ.